ನನಗೆ ಇದು ನರ ಸ್ವಲ್ಪ ಪ್ರಾಬ್ಲಮ್ ಬರ್ತಿದೆ, ಈ ಕುತ್ತಿಗೆ ಮತ್ತು ಪ್ಲಸ್ ಕಾಲು ವೀಕ್ನೆಸ್, ಅದು ಎಂತ ಗೊತ್ತಿಲ್ಲ ನನಗೆ. ಎಲ್ಲ ನಾನು ಇದು ಇದು ಬಾಡಿ ಚೆಕಪ್ ಮಾಡ್ತಿದ್ದೆ ನಾನು, ಆದರೆ ಏನು ಈ ಕಾಯಿಲೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾಳೆ ಹೋಗ್ಬೇಕಂತ ಇದ್ದೇನೆ ನಾನು ಮೆಡಿಕಲ್ ಚೆಕಪ್ಪಿಗೆ. ನಂಗೆ ಜಾಸ್ತಿ ದಿವಸ ಪಾಯ್ಸನ್ ಹಾಕಕ್ಕಿಲ್ಲ ಅವಳು, ನಾನು ಅವಳು ಒಟ್ಟಿಗೆ ಇಲ್ಲ ಇರ್ತಲ್ಲ. ಆದರೂ ಒಂದೆರಡು ಸರ್ತಿ ಅವಳ ಮನೆಯಲ್ಲೂ ನಾನು ಊಟ ಮಾಡಿದ್ದೇನೆ. ಅವಳು ಮಗಳ ಬರ್ಡೇ ದಿವಸ ಒಂದು ಸಲ ಊಟ ಮಾಡಿದ್ದೇನೆ, ಮತ್ತು ಅದಕ್ಕಿಂತ ಮುಂಚೆ ಒಂದು ದಿವಸ ಊಟ ಮಾಡಿದ್ದೇನೆ. ಅದು 2 ದಿವಸ ನಂಗೆ ಡೌಟ್ ಉಂಟು, ಹಾಕಿರ್ಬೋದು ಅಂತ. ಅವಳು ಈ ಥರ ಗಂಡನೇ ಕೊಂದನು, ನಾವು ಇಬ್ಬರೇ ಇದ್ದಲ್ಲ ಮಧ್ಯ, ನಮ್ಗೆ ಯಾರು ಗೊತ್ತು ಮಾಡಿಸಿಲ್ಲ. ಇದು ಯಾರು ಅಪ್ಪ ಅಮ್ಮನಿಗೆ ನಾವು ಅದು ವಿಷಯ ಗೊತ್ತು ಮಾಡಿಸಿಲ್ಲ. ಅದು ಲಾಸ್ಟಿಗೆ ನಂಗೆ ಬಾಯಿ ಬಿಡಲೇಬೇಕಾಯ್ತು. ಅವರು ನಮ್ಮ ಭಾವನ ಜೀವನೇ ಹೋಯ್ತು, ಅಂತ ನಾನು ಮುಚ್ಚಿ ಇಡೋದು. ನೆಕ್ಸ್ಟ್ ಅವನು ಈಗ ಕರ್ಕೊಂಡು ಮತ್ತೆ ಅವಳು ಎಲ್ಲ ಓಡಿ ಹೋಗ್ತಿದ್ಲು ಬಾಂಬೆಗೆ. ಅವಳು ಪ್ಲ್ಯಾನ್ ಅದೇ ಇತ್ತು, ಅವಳು ಬಾಂಬೆಲಿ ಕರ್ಕೊಂಡು ಹೋಗಿ ಇವಳು ನಾನು ಇದು ದುಡ್ಡು ಕಳಿಸಿದ್ನಲ್ಲ ನಾನು ದುಡ್ಡು ಕಳಿಸಿದ್ನಲ್ಲ ಇದರಲ್ಲಿ, ಅಂದರೆ ಗ್ರೂಪಲ್ಲಿ ಎಲ್ಲ ದುಡ್ಡು ಅವಳ ಅಕೌಂಟಿಗೆ ಹಾಕಿದ್ದಾರೆ. ಕಲೆಕ್ಷನ್ ಮಾಡಿ ಹೌದು, ಕಲೆಕ್ಷನ್ ಮಾಡಿದ್ದು. ಸ್ವಲ್ಪ ಹೇಳಿ ಏನಾಗಿತ್ತು ಅದು ದುಡ್ಡು, ಅದೇ ದುಡ್ಡನ್ನು ಅವಳು ಅಲ್ಲಿ ಹಾಸ್ಪಿಟಲಿಂದ ಇವನಿಗೆ ದಿಲೀಪ್ ಹೆಗ್ಡೆಗೆ ಕಳಿಸಿದ್ದಾಳೆ. 50,000 ಅಂತ ಕಳಿಸಿದ್ದಾಳೆ. ಪಟ್ಟ ಹೋಗಿ ನಮ್ಮ ಪ್ಲಾನ್ ಸಕ್ಸಸ್ ಇದು ಆಗ್ತಾ ಉಂಟು, ಪಟ್ಟ ಹೋಗಿ ನೀವು ಒಂದು ರೂಮ್ ಮಾಡು, ಡಿಪಾಸಿಟ್ ಕಟ್ಟ ಅಂತ. ನಿಮಗೆ ಬೆದರಿಕೆ ಉಂಟಾ? ಹೇಗೆ ಬೆದರಿಕೆ ಹಾಕಕ್ಕೆ ಅವ್ರ ಹತ್ರ ಇದು ಚಾನ್ಸ್ ಇಲ್ಲ, ನಾವೇನು ಕಮ್ಮಿ ಬಿಡೋರು ಅಂತಲ್ಲ. ಆದ್ರೆ ನಮ್ಗೆ ಇದು ಇದೆ.